ಮುಳ್ಳೇರಿಯ ಕಾಸರಗೋಡು ಕಸಬಾ ಕಡಪ್ಪುರದಲ್ಲಿ ಸುರೇಶ್ ಗೋಪಿಯ ಭರ್ಜರಿ ಪ್ರಚಾರ. ಚುನಾವಣಾ ಕಣ ದಿನೇ ದಿನೇ ಕಾವೇರಿಸುತ್ತಿರುವ ಹಿನ್ನೆಲೆಯಲ್ಲಿ ಸುರೇಶ್ ಗೋಪಿಯವರು ಮುಳ್ಳೇರಿಯ ಹಾಗೂ ಕಾಸರಗೋಡು ಕಸಬಾ ಕಡಪ್ಪುರ ಪ್ರದೇಶಗಳಲ್ಲಿ ಭರ್ಜರಿ ರಾಜಕೀಯ ಪ್ರಚಾರ ನಡೆಸಿದರು. ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ ನಡೆಸಿದ ಅವರು ಮತದಾರರೊಂದಿಗೆ ನೇರ ಸಂಪರ್ಕ ಸಾಧಿಸಿ ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿದರು. ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಮುಳ್ಳೇರಿಯ ಮತ್ತು ಕಸಬಾ ಕಡಪ್ಪುರದಲ್ಲಿ ನಡೆದ ಸಭೆಗಳಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸಾಹ ವ್ಯಕ್ತಪಡಿಸಿದರು. ಸುರೇಶ್ ಗೋಪಿಯವರ ಆಗಮನದಿಂದ ಪ್ರಚಾರಕ್ಕೆ ಹೊಸ ಚೈತನ್ಯ ಸಿಕ್ಕಿದಂತಾಗಿದೆ. ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಗೆ ಪ್ರಧಾನಿ ನೇತೃತ್ವದ ಸರ್ಕಾರ ಕೈಗೊಂಡಿರುವ ವಿವಿಧ ಜನಪರ ಯೋಜನೆಗಳನ್ನು ಮುಂದುವರಿಸಲು ಬಿಜೆಪി ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದು ಕರೆ ನೀಡಿದರು. കഴിഞ്ഞ വർഷം ഫെബ്രുവരി മാർച്ച് മാസത്തിൽ കൊടുത്തതിന് അപ്രൂവൽ വന്നത് പഞ്ചായത്ത് ഇലക്ഷൻ കഴിഞ്ഞിട്ടാണ്. എന്തിനാണെന്നറിയാം, ഇയാളുടെ MP ഫണ്ടല്ലോ ഇയാൾ പാഴാക്കി കളയുകയാണ്, ജനങ്ങൾക്ക് ഒരു ഗുണവും ഉണ്ടാകുന്നില്ല ഫണ്ട് കൊണ്ട് എന്ന് പറഞ്ഞു വരുത്തി തീർക്കാൻ വേണ്ടി. ഇങ്ങനൊരു അധമ സംവിധാനമാണ് ഇവിടുത്തെ ഭരണത്തിലുള്ളതെങ്കിൽ നിങ്ങൾക്ക് അർഹിക്കുന്ന കേന്ദ്ര സർക്കാരിൻ്റെ അനുഗ്രഹങ്ങളെല്ലാം നിങ്ങളുടെ അടുത്തേക്ക് ഓടി എത്തണമെങ്കിൽ കേരളത്തിൽ ഭരണം ഭാരതീയ ജനതാ പാർട്ടിക്ക് NDA സഖ്യത്തിന് ലഭിക്കുന്ന കാലത്ത് മാത്രമാണ് അത് പൂർണ്ണമായിട്ട് സാധ്യമാകുന്നത്. ಈ ಸಂದರ್ಭದಲ್ಲಿ ಅಶ್ವಿನಿ ML, ಸ್ಥಳೀಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದು ಪ್ರಚಾರಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಇರುವಾಗ ಈ ಪ್ರಚಾರ ಸಭೆ ಮತ್ತು ಸುರೇಶ್ ಗೋಪಿಯಂತ ಕೇಂದ್ರ ಮಂತ್ರಿಗಳು ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗುವುದು ಬಿಜೆಪಿಗೆ ಮತ್ತೂ ಬಲ ನೀಡಿದಂತಾಗಿದೆ.